ದೇಶ ವಿದೇಶದಲ್ಲಿ ಕರಾವಳಿ ಕಲೆಯ ಕಂಪನ್ನ ಪಸರಿಸಿದ ರಾಗ, ತಾಳ ಮತ್ತು ಮಾತು ಮೇಳೈಸಿರುವ ಏಕಮಾತ್ರ ಕಲೆ ಅಂದರೆ ಅದು ಯಕ್ಷಗಾನ. ಇದೇ ಶ್ರೀಮಂತಿಕೆಯ ಯಕ್ಷಗಾನ ಕಲೆಯ ಜೊತೆಗೆ ಹುಟ್ಟಿಕೊಂಡ ಮತ್ತೊಂದು ಕಲೆ ಅಂದರೆ ಅದು ಗೊಂಬೆಯಾಟ. ಶತಮಾನಗಳ ಕಾಲ ಆಳಿದ ಶ್ರೀ ಯಕ್ಷಗಾನ ಗೊಂಬೆಯಾಟ ಎನ್ನುವ ಕಲೆ ಇದೀಗ ಅಳಿವಿನಂಚಿನಲ್ಲಿ ಇದೆ. ಯಾಕಂತೀರಾ? ಈ ಸ್ಟೋರಿ ನೋಡಿ. ಹೌದು, ಗಂಡು ಮೆಟ್ಟಿದ ಕಲೆ ಅಂದ್ರೆ ಅದು ಯಕ್ಷಗಾನ. ಕರಾವಳಿ ಕರ್ನಾಟಕಕ್ಕೂ ಯಕ್ಷಗಾನಕ್ಕೂ ಅವಿನಾಭಾವ ಸಂಬಂಧ. ಈ ಸಂಬಂಧಕ್ಕೆ ಬಿಸುಗೆ ಹಾಕುವ ಕಲೆಯೇ ಗೊಂಬೆಯಾಟ. ಈ ವಿಶೇಷವಾದ ಲೋಕದಲ್ಲಿ ನಿರ್ಜೀವ ಗೊಂಬೆಗಳಿಗೆ ಜೀವ ಬಂದು ಎಲ್ಲರ ಗಮನವನ್ನ ಸೆಳೆದು ಬಿಡ್ತವೆ. ಮಹಾಭಾರತ, ರಾಮಾಯಣ ಸೇರಿದಂತೆ ಹಲವಾರು ಪುರಾಣದ ಕಥೆಗಳಿಗೆ ಆ ಗೊಂಬೆಗಳು ಜೀವಗಳನ್ನ ಕೊಟ್ಟು ಬಿಡ್ತವೆ. 100 ವರ್ಷಗಳ ಹಿಂದೆ ಸರಿಸುಮಾರು 30 ಯಕ್ಷಗಾನದ ಗೊಂಬೆ ತಂಡಗಳು ಇದ್ರೆ 80ರ ದಶಕದಲ್ಲಿ 8 ತಂಡಗಳು ಇದ್ವು. ಸದ್ಯ 2 ತಂಡಗಳು ಮಾತ್ರ ಈ ಅಪರೂಪದ ಕಲೆಯ ಉಳಿವಿಗಾಗಿ ಸೆಣಸಾಟವನ್ನ ಮಾಡ್ತಾ ಇವೆ. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಅನ್ನುವಂತಹ 2 ಪ್ರಕಾರಗಳಲ್ಲಿ ಈ ಗೊಂಬೆಯಾಟ ಪ್ರದರ್ಶನವಾಗುತ್ತದೆ. ತೆಂಕುತಿಟ್ಟಿನಲ್ಲಿ ಗೋಪಾಲಕೃಷ್ಣ ಗೊಂಬೆಯಾಟ ಕಾಸರಗೋಡು ಅನ್ನುವ ಒಂದು ತಂಡ ಮುನ್ನಡೆಸಿದ್ರೆ, ಬಡಗುತಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯ ಉಪ್ಪಿನ ಕುದ್ರುವಿನ ಗಣೇಶ ಯಕ್ಷಗಾನ ಗೊಂಬೆಯಾಟ ಎನ್ನುವ ಯಕ್ಷಗಾನ ಆಡಳಿತ ಮಂಡಳಿ ಮುನ್ನಡೆಸ್ತಾ ಇದೆ. ಈ ಯಕ್ಷಗಾನ ಗೊಂಬೆಯಾಟಗಳು ಈಗ 2 ತಂಡ ಉಳಿದುಕೊಂಡಿದ್ದೇವೆ. ತೆಂಕುತಿಟ್ಟು ಶೈಲಿಯಲ್ಲಿರುವುದು ನಮ್ಮ ತಂಡ, ಹಾಗೂ ಬಡಗುತಿಟ್ಟಿನಲ್ಲಿ ಉಪ್ಪಿನ ಕುದುರಿನ ಶ್ರೀ ಗಣೇಶ ಯಕ್ಷಗಾನ ಗೊಂಬೆಯಾಟ ಮಂಡಳಿ ಅಂತ ಇದೆ. 2 ತಂಡ ಇರೋದು. 100 ವರ್ಷ ಹಿಂದೆ 30 ತಂಡ ಇತ್ತು ಅಂತೇಳಿ ಅಭಿಪ್ರಾಯ ಪಡ್ತಾರೆ. ಅದೇ 81ನೇ ಇಸವಿಯಲ್ಲಿ 8 ತಂಡ ಇತ್ತು, ಈಗ 2 ತಂಡಕ್ಕೆ ಇಳಿದಿದೆ. ಇದೊಂದು ಅಳಿವಿನಂಚಿನ ಕಲೆ. ಇದನ್ನು ಉಳಿಸ್ಲಿಕ್ಕೋಸ್ಕರ ನಾವೀಗ ಕೆಲವು ಮಕ್ಕಳಿಗೆಲ್ಲ ತರಬೇತಿ ಕೊಡ್ತಾ ಇದ್ದೇವೆ. ಒಂದು 10 ಮಕ್ಕಳು ಕಲಿತಾ ಇದ್ದಾರೆ. ಮತ್ತು ಇದನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಮ್ಯೂಸಿಯಂ ಮಾಡಲಿಕ್ಕೆ ಹೊರಟಿದ್ದೇವೆ. ಯಕ್ಷಪುತ್ಥಳಿ ಬೊಂಬೆ ಮನೆ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇವೆ. ಇದನ್ನು ಉಳಿಸ್ಲಿಕ್ಕೋಸ್ಕರ ನಾನು ಈಗ ಹೇಳಿದಾಗೆ ಮ್ಯೂಸಿಯಂ ಮಾಡ್ತೇನೆ. ಇನ್ನೊಂದು ಟ್ರೈನಿಂಗ್. ಮತ್ತು ಈಗ 3ನೇದಾಗಿ ನಮ್ಮ ಕಾಸರಗೋಡಿನಲ್ಲಿ ಕನ್ನಡ ಪಠ್ಯ ಪುಸ್ತಕದಲ್ಲಿ ನಮ್ಮ ಗೊಂಬೆಯಾಟದ ಬಗ್ಗೆ ಒಂದು ಪಾಠ ಉಂಟು ಮಕ್ಕಳಿಗೆ, 6ನೇ ಕ್ಲಾಸ್ನ ಮಕ್ಕಳಿಗೆ. ಅವರು ಕೂಡ ಥಿಯರಿಯಾಗಿ ಕಲಿತಾ ಇದ್ದಾರೆ. ಈಗ ನಮ್ಮ ಬಗ್ಗೆ ಗೊಂಬೆಯಾಟ ಅಂದರೆ ಏನು, ಅದು ಹೇಗೆ ಅಂತೇಳಿ ಅವರು ಪಾಠದಲ್ಲಿ ಕಲಿತಾ ಇದ್ದಾರೆ. ಈಗ ಇನ್ನು ಮನೆಗೆ ಬಂದು ಕಲಿಯೇ ಕೂಡ ನಾನು ವ್ಯವಸ್ಥೆ ಮಾಡ್ತೇನೆ. ಇನ್ನು ಕೆಲವು ಕ್ಯಾಂಪ್ಗಳೆಲ್ಲ ಮಾಡೋ ಉದ್ದೇಶ ಕೂಡ ಉಂಟು. ಮತ್ತು ಗೊಂಬೆ ನಿರ್ಮಾಣ ಕೂಡ ತರಬೇತಿ ಕೊಡಲಿಕ್ಕೆ ನಾನು ಈಗ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಕಲೀಲಿಕ್ಕೆ ಸ್ವಲ್ಪ ಕಷ್ಟವೇ. ಕಷ್ಟ ಅಂತೇಳಿದರೆ ಮೊದಲು ನಾವು ಯಕ್ಷಗಾನ ಕಲಿಬೇಕು. ಯಕ್ಷಗಾನ ಗೊತ್ತಿದ್ರೆ ಮಾತ್ರ ನಾವು ಆ ಗೊಂಬೆಗಳಿಗೆ ಪರಿಪೂರ್ಣವಾಗಿ ಜೀವ ಕೊಡಲಿಕ್ಕೆ ಆಗ್ತದೆ. ಒಂದೊಂದು ಗೊಂಬೆ ಮಾಡಲಿಕ್ಕೆ 1 ತಿಂಗಳ ಟೈಮ್ ಬೇಕು. ಮತ್ತು ಒಂದು 20ರಿಂದ 25 ಸಾವಿರ ರೂಪಾಯಿ ಖರ್ಚು ಬೀಳ್ತದೆ. ಆಗ ನೀವು ಒಂದು ತಂಡ ಮಾಡಬೇಕಿದ್ರೆ ಒಂದು 5-10 ಲಕ್ಷ ರೂಪಾಯಿ ಖರ್ಚು ಉಂಟು ಒಂದು ಗೊಂಬೆಯಾಟ ತಂಡ ಮಾಡಲಿಕ್ಕೆ. ಮತ್ತು ನೀವು 10 ಲಕ್ಷ ಖರ್ಚು ಮಾಡಿ ಒಂದು ತಂಡ ಮಾಡಿದರೂ ಕೂಡ ನಿಮಗೆ ಗೊಂಬೆಯಾಟ ಸಿಗ್ತದೆ ಅಂತೇಳಿ ಯಾವ ಧೈರ್ಯ ಕೂಡ ಇಲ್ಲ. ಶುರುವಾಗೋದ್ರಿಂದ ಮುಗಿಯುವವರೆಗೆ ನಮಗೆ ತಲೆಬಿಸಿ. ಯಾಕೆಂತ ಹೇಳಿದರೆ ಒಂದು ದಾರ ತುಂಡಾದರೂ ನಿಮ್ಮ ಇಡೀ ಗೊಂಬೆಯಾಟ ಒಂದು ಫೈಲ್ ಆಗ್ತದೆ. ಮತ್ತು ಸಮಯಕ್ಕೆ ಸರಿ ಗೊಂಬೆಗಳು ಬರಬೇಕು. ಮತ್ತು ಕೆಲವು ಸಲ ಗೊಂಬೆಯಾಟ ಆಗ್ತಾ ಇರೋಗಲ್ಲ ಅದರ ಕೈಕಾಲು ತುಂಡಾಗ್ಬೋದು, ತಲೆ ತುಂಡಾಗಿ ಹೋಗ್ಬೋದು. ತುಂಬ ಕಷ್ಟ ಕೆಲಸ. ವರ್ಷಕ್ಕೊಮ್ಮೆ ಅದು ಕಂಪಲ್ಸರಿಯಾಗಿ ನಾವು ರಿಪೇರಿ ಮಾಡಬೇಕು. ಅದಕ್ಕೆ ಬಳ್ಳಿ ಹೊಸ್ತು ಹಾಕಬೇಕು, ಮತ್ತು ಅದರ ಮುಖವರ್ಣಿಕೆ ಬದಲಾಗಿಸಬೇಕು. ತುಂಬ ಒಂದು ಖರ್ಚಿನ ಕೆಲಸ. ಈಗ ನಮ್ಮ ತಂಡ ಯಾಕೆ ಉಳೀತು ಅಂತ ಹೇಳಿದರೆ, ನಾವು ಇದರಲ್ಲಿ ಹಣದ ನಿರೀಕ್ಷೆ ಮಾಡಲಿಲ್ಲ, ಮತ್ತು ಹೆಸರಿನ ನಿರೀಕ್ಷೆ ಇಲ್ಲ, ಪ್ರಶಸ್ತಿಯ ನಿರೀಕ್ಷೆ ಇಲ್ಲ. ಒಂದೇ ನನ್ನ ಉದ್ದೇಶ ಅಂತ ಹೇಳಿದರೆ ಆ ಗೊಂಬೆ ನೋಡೋಲೆ ನನಗೊಂದು ಮನಸ್ಸಿಗೆ ಖುಷಿ ಆಗ್ತದೆ. ಆ ಖುಷಿಗೋಸ್ಕರ ನಾನು ಮಾಡಿದ್ದು. ಈ ಅಳಿವಿನ ಅಂಚಿನಲ್ಲಿರುವಂತಹ ಅಪರೂಪದ ಯಕ್ಷಗಾನ ಗೊಂಬೆಯಾಟವನ್ನ ಮುಂದಿನ ಪೀಳಿಗೆಗೆ ಉಳಿಸುವಂತಹ ನಿಟ್ಟಿನಲ್ಲಿ ಆಸಕ್ತರಿಗಾಗಿ ಕಲಿಸಿಕೊಡುವ ಕಾರ್ಯದಲ್ಲಿ ಈ ತಂಡ ಕಾರ್ಯೋನ್ಮುಖವಾಗಿದೆ. ಆದ್ರೂ ಸರ್ಕಾರದ ಪ್ರೋತ್ಸಾಹ ಮಾತ್ರ ಈ ನಿಟ್ಟಿನಲ್ಲಿ ಶೂನ್ಯವಾಗಿದೆ. ಇದಕ್ಕೆ ಮುಖ್ಯವಾಗಿ ಅಂತೇಳಿ ನಮ್ಮ ತಂದೆಯವರು ವೆಂಕಟಕೃಷ್ಣಯವರ ಪ್ರೋತ್ಸಾಹ, ಮತ್ತು ತಾಯಿಯ ಪ್ರೋತ್ಸಾಹ ಗಿರಿಜಾ ವೆಂಕಟಕೃಷ್ಣವ್ರದ್ದು, ಮತ್ತು ನಮ್ಮ ಅಜ್ಜ ಲಕ್ಷ್ಮಣ ಅವರು ಕೂಡ ನನಗೆ ಬಲಗೈಯಾಗಿ ನಿಂತವರು ನಾನು ಈ ಚಿಕ್ಕನ್ನಲ್ಲಿ.
ಮತ್ತು ನಾವು ಈಗ ನೋಡಿ 5 ಭಾಷೆಯಲ್ಲಿ ಗೊಂಬೆಯಾಟ ಕೊಟ್ಟಿದ್ದೇವೆ, ಕನ್ನಡ, ಇಂಗ್ಲೀಷ್, ಹಿಂದಿ, ಮಲಯಾಳಂ, ತುಳು. ನಾವು ಗಡಿನಾಡಿನ ಕನ್ನಡಿಗರು, ಕಾಸರಗೋಡಿನ ಕನ್ನಡಿಗರು. ಇಲ್ಲಿ ನಮಗೆ ಮುಖ್ಯ ತೊಂದರೆ ಏನು ಅಂತ ಹೇಳಿದರೆ, ನಾವೀಗ ಕೇರಳ ಸರ್ಕಾರ ನಮಗೆ ಸಹಾಯ ಮಾಡುವುದಿಲ್ಲ. ಯಾಕೆಂದೇಳಿದರೆ ನಾವು ಕನ್ನಡಿಗರು, ನಾವು ಕೇರಳದಲ್ಲಿರೋ ಕನ್ನಡಿಗರು. ಆಗ ನಾವು ನಮ್ಮ ಯಕ್ಷಗಾನ ಅಂತ ಹೇಳಿದ್ರೆ ಕನ್ನಡ ಕಲೆ ಅಂತ ಹೇಳ್ತಾರೆ, ಅದಕ್ಕೆ ಸಹಾಯ ಮಾಡುವುದಿಲ್ಲ. ಅದೇ ಹೊತ್ತಿಗೆ ನಾವು ಇಲ್ಲಿ ಕರ್ನಾಟಕಕ್ಕೆ ಬಂದರೆ, ನೀವು ಕೇರಳದವರು, ಕಾಸರಗೋಡು ಇರೋದು ಕೇರಳದಲ್ಲಿ, ನೀವು ಅಲ್ಲಿ ಹೋಗಿ ಕೇಳಿ ಅಂತ ಅವರು ಹೇಳ್ತಾರೆ. ಹಾಗೆ ನಮಗೆ ಅಲ್ಲಿ ಇಲ್ಲಿಲ್ಲ, ಒಂದು ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಇದು ನನ್ನ ಅನುಭವದಲ್ಲಿ ಹೇಳುವುದು. ಯಾಕೆ ಅಂತ ಹೇಳಿದರೆ, ನಾವು ಪ್ರಾಗ್ಗೆ ನಮಗೆ ಆಮಂತ್ರಣ ಬಂತು ಜೆಕೋಸ್ಲೋವಾಕಿಯಾದಲ್ಲಿ. ಆಗ ಅವರು ಹೇಳಿದರು, ಅಲ್ಲಿಯ ಖರ್ಚು ವೆಚ್ಚ ಅವರು ಭರಿಸ್ತಾರೆ, ಅಲ್ಲಿಯ ಲೋಕಲ್ ಖರ್ಚು. ಆದರೆ ಭಾರತದಿಂದ ಅಲ್ಲಿಗೆ ಹೋಗುವ ಖರ್ಚನ್ನು ಒಂದು ನಮ್ಮ ಸರ್ಕಾರ ಭರಿಸಬೇಕು, ಇಲ್ಲಾಂದರೆ ಯಾರಾದರೂ ಸ್ಪಾನ್ಸರ್ ಭರಿಸಬೇಕು ಅಂತ ಹೇಳಿದರು. ನಾವು ಕಲೆಗೋಸ್ಕರ ನಮ್ಮ ಜೀವನವನ್ನೇ ತ್ಯಾಗ ಮಾಡಿ ಇಷ್ಟೆಲ್ಲ ಕಷ್ಟಪಡದೇ ಇರುವಾಗ ಈ ಬೇಡದಕ್ಕೆಲ್ಲ ಕೋಟಿಗಟ್ಟಲೆ ಖರ್ಚು ಮಾಡಲಿಕ್ಕೆ ಹಣ ಉಂಟು. ಆದರೆ ನಮ್ಮದೊಂದು ಕಲೆ, ಒಂದು ಅಳಿವಿನಂಚಿನ ಜನಪದ ಕಲೆಯನ್ನು ಉಳಿಸಲಿಕ್ಕೆ ನಾವು ಬೇಡುವಾಗ, ಅಂಗಲಾಚುವಾಗ ಇಲ್ಲಿ ಯಾರೊಬ್ಬರು ನಮಗೆ ಸಹಾಯ ಮಾಡೋದಿಲ್ಲ. ನಾನೀಗ ನನ್ನ ಈ 41 ವರ್ಷದ ಒಂದು ಅನುಭವದಿಂದ ಹೇಳುವುದು, ನಾನೀಗ ಈ ಯಕ್ಷಪುತ್ತಳಿ ಬೊಂಬೆ ಮನೆ ಮಾಡಲಿಕ್ಕೆ 1 ರೂಪಾಯಿ ತೆಗಿಲ್ಲ, ನಾನು 1 ಕೋಟಿ ಹತ್ರ ಖರ್ಚಾಯಿತು ಅಂತೇಳಿ ನಮ್ಮ ಸಹೋದರಿಯರ ಅವರ ನೆರವಿಂದ ನಾನು ಮಾಡಿದ್ದು. ಸ್ವಲ್ಪ ಬ್ಯಾಂಕಿಂದ ಸಾಲ ಮಾಡಿ ಎಲ್ಲ ಮಾಡಿದ್ದು. ಆದರೆ ಈಗ ಗೊಂಬೆಗಳಿಗೆ ಒಂದೊಂದು ಗೊಂಬೆಗೆ 30,000 ರೂಪಾಯಿ ಖರ್ಚಾಗ್ತದೆ, ಟೀಕುಡ್ನ ಗೊಂಬೆಗಳಿಗೆ. ಅದನ್ನಾದರೂ ಕಲಾಭಿಮಾನಿಗಳು ನಮಗೆ ಒಂದೊಂದು ಗೊಂಬೆನೂ ಒಬ್ಬೊಬ್ಬರು ಸ್ಪಾನ್ಸರ್ ಮಾಡಿದರು. 1,000 ಜನ ಸಿಕ್ಕಿದರೆ ನನ್ನ ಕನಸು 1 ವರ್ಷದಲ್ಲಿ ನನಸಾಗ್ಬೋದು. ಇನ್ನು ನನಗೇನಿದಲ್ಲಿ ವೈಯಕ್ತಿಕ ಲಾಭ ಇಲ್ಲ, ಈ ಕಲೆ ಒಂದು ಮುಂದಿನ ಜನ್ರೇಷನ್ಗೆ ಉಳಿಲಿ ಅಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾನು ಮಾಡೋದು. ಪ್ರಸಕ್ತ ಸನ್ನಿವೇಶದಲ್ಲಿ ಯಕ್ಷಗಾನದ ಕಲೆ, ತಾಳಮದ್ದಳೆ, ಯಕ್ಷಗಾನ ನಾಟ್ಯ ವೈಭವ, ಯಕ್ಷಗಾನ ಗಾನ ವೈಭವ ಇತ್ಯಾದಿ ಹೆಸರುಗಳಿಂದಲೂ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡಿದೆಯಾದರೂ 100 ವರ್ಷಗಳ ಇತಿಹಾಸವನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವ ಯಕ್ಷಗಾನದ ಜೊತೆಗೆ ಹುಟ್ಟಿಕೊಂಡ ಯಕ್ಷಗಾನ ಗೊಂಬೆಯಾಟ ಅಳಿವಿನ ಅಂಚಿಗೆ ಸಾಗ್ತಾ ಇರುವುದು ಬಹಳ ಖೇದಕರವಾಗಿದ್ದು, ಸರ್ಕಾರಗಳು, ಜನಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಗಂಭೀರ ಚಿಂತನೆಯನ್ನ ನಡೆಸಿ ಅಪರೂಪದ ಕಲಾ ವೈಭವವನ್ನ ಉಳಿಸಿ ಬೆಳೆಸುವ ಕಾರ್ಯವನ್ನ ಮಾಡಬೇಕಾದ ಅಗತ್ಯವಿದೆ. ಗಣೇಶ್ ಪೂಜಾರಿ ಜೊತೆ ಅಂಜನ್ ಕೆ ಕುಂದರ್, ನಮ್ಮ ಕುಡ್ಲ ನ್ಯೂಸ್ 24x7 ಮಂಗಳೂರು.